ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅವರದೇ ಕಾಂಗ್ರೆಸ್ ಮನೋಸ್ಥಿತಿಯಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಕಾಂಗ್ರೆಸ್ನಲ್ಲಿ ನಾಯಕರು ಕಾಣಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಯ ಅಪಾಯಿಂಟ್ಮೆಂಟ್ ಸಿಗಲು 5 ಲಕ್ಷ ರೂಪಾಯಿ ಕೊಡಬೇಕು. 2014ರಲ್ಲಿ ಹಣ ತೆಗೆದುಕೊಂಡು ಅಪಾಯಿಂಟ್ಮೆಂಟ್ ಕೊಟ್ಟ ದಾಖಲೆ ಇದೆ. ದೇಶದಲ್ಲಿ ಈಗ ಜನಕೇಂದ್ರಿತ ಆಡಳಿತ ಇರುವ ಕಾರಣ ಎಲ್ಲಾ ಕಡೆ ಓಡಾಡ್ತಾರೆ. ಕರ್ನಾಟಕದಲ್ಲಿ ಚುನಾವಣೆ ಇದ್ರೂ ಇಲ್ಲದಿದ್ರೂ ನಮ್ಮ ನಾಯಕರು ಬಂದೇ ಬರ್ತಾರೆ ಎಂದು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲೇ ಕರ್ನಾಟಕ ಅಭಿವೃದ್ಧಿಯ ರಾಜ್ಯವಾಗಿದೆ. ಅತಿ ಹೆಚ್ಚು ಹೂಡಿಕೆ ಮಾಡಲಾಗ್ತಾ ಇದ್ದು ನಮ್ಮದು ಡಬಲ್ ಎಂಜಿನ್ ಸರ್ಕಾರದ ಸಾಧನೆಯಾಗಿದೆ. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಖಿನ್ನತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿವೃತ್ತಿ ಅನ್ನೋದೇ ಇಲ್ಲ, ಒಂದು ಕುಟುಂಬದ ಕೈ ಕೆಳಗೆ ಕಾಂಗ್ರೆಸ್ ಇದೆ ಎಂದು ಅಣ್ಣಾಮಲೈ ಟೀಕಿಸಿದರು. ದೇಶದಲ್ಲಿರುವ ಕಾಂಗ್ರೆಸ್ ಒಂದು ಕುಟುಂಬದ ಪಕ್ಷ, ಕುಟುಂಬದ ಕಾಂಗ್ರೆಸ್ನಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇರುವುದಿಲ್ಲ ಎಂದು ಅವರು ಟೀಕಿಸಿದರು. ಇವತ್ತು ನಮ್ಮ ಮಂತ್ರಿ ಎಲ್ಲಾ ಕಡೆಯಲ್ಲಿ ಕೂಡ ಓಡಾಡ್ತಾ ಇದ್ದಾರೆ. ಕಾಲ ಇಟ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್. ತಮಿಳುನಾಡು ನಾನು ಸಿದ್ದರಾಮಯ್ಯ ಸಾಹೇಬರವರೆಗೂ ಎಕ್ಸಾಂಪಲ್ ಆಗಿ ಕೊಡ್ತೀನಿ. 43 ಕೇಂದ್ರ ಮಂತ್ರಿ ಲಾಸ್ಟ್ 2 ಮಂತ್ಸ್ ನಲ್ಲಿ ಬಂದಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ಸೊ ಕರ್ನಾಟಕ ಎಲೆಕ್ಷನ್ ಇದೆ, ಎಲೆಕ್ಷನ್ ಇಲ್ಲ, ನಮ್ಮ ಮಂತ್ರಿ ಬಂದೇ ಬರ್ತಾರೆ. ಕಾರಣ ಅದು ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್. ಜನ ಜೊತೆಗೆ ನಮ್ಮ ಮಂತ್ರಿ ಯಾವಾಗಲೂ ಇರ್ತಾರೆ. ಇಲ್ಲಿ ಆಂಟಿ ಇನ್ಕ್ಯುಬೆನ್ಸಿ ಒಂದು ಪ್ರಾಬ್ಲಮ್ ಇದೆ, ಪ್ರೋ ಇನ್ಕ್ಯುಬೆನ್ಸಿ ಇರ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಅಬೌಟ್ ಆಂಟಿ ಇನ್ಕ್ಯುಬೆನ್ಸಿ. ಪ್ರೋ ಇನ್ಕ್ಯುಬೆನ್ಸಿ ಎಲ್ಲ ಇಂಡಿಕೇಟರ್ಸ್ ನಲ್ಲಿ ಕರ್ನಾಟಕ ಫಾರ್ ಅಹೆಡ್ ಇದೆ. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸದರ್ನ್ ಇಂಡಿಯನ್ ಸ್ಟೇಟ್. ಎಕಾನಮಿ ಬಹಳ ಗ್ರೋತ್ ಇದೆ. ಇನ್ವೆಸ್ಟರ್ ಸಮಿಟ್ ನೋಡಿ ಎಷ್ಟು ಲಕ್ಷಾಂತರ ಕೋಟಿ ಒಳಗಡೆ ಬರ್ತಾ ಇದೆ. ಯುವಕರಿಗೆ ಎಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ. ಅದು ಒನ್ಲಿ ರೀಸನ್ ಡಬಲ್ ಇಂಜಿನ್ ಗವರ್ಮೆಂಟ್ ಪರ್ಫಾರ್ಮ್ ಆಗ್ತಾ ಇದೆ. ಅವರು ಸುಳ್ಳು ಹೇಳಿದರಕ್ಕೂ ತಪ್ಪು ಮಾಡಿದರಕ್ಕೆ ಔಟ್ಸೈಡ್ ಜನ ಜನ ಕೂರಿಸಿದ್ರು. ಅದರಲ್ಲಿ ಅದು ಡೆಸ್ಪರೇಷನ್ ಅಲ್ಲಿ ಮಾತಾಡ್ತಾರೋ ಬಿಟ್ಟು ಒಂದು ಎವಿಡೆನ್ಸ್ ಬೇಸ್ಡ್ ಪಾಲಿಟಿಕ್ಸ್ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದು ವಿಷಯ ನಾವು ಒಪ್ಕೊಳ್ಬೇಕು ಸರ್, ಅಲ್ಲಿ ರಿಟೈರ್ಮೆಂಟೇ ಇಲ್ಲ. ದೇರ್ ಇಸ್ ನೋ ರಿಟೈರ್ಮೆಂಟ್ ಇನ್ ಕಾಂಗ್ರೆಸ್ ಪಾರ್ಟಿ. ಅವರು ಕಂಟಿನ್ಯೂಸ್ ಆಗಿ ಇರ್ತಾರೆ, ಅವ್ರು ಎಲ್ಲಿ ಹೋಗಲ್ಲ. ಕಾರಣ ಅದು ಒಂದು ಫ್ಯಾಮಿಲಿ ತಾವು ತೆಗೆದಾಕಿರನ್ನ ಕಾಂಗ್ರೆಸ್ ವಿಲ್ ಕೊಲಾಪ್ಸ್ ಲೈಕ್ ಎ ಪ್ಯಾಕ್ ಆಫ್ ಕಾರ್ಡ್ಸ್. ಯಾಕೆಂದ್ರೆ ಕಾಂಗ್ರೆಸ್ ನಿನ್ನೆಗೂ ಒಂದು ಟ್ವೀಟ್ ಹಾಕಿದೆ, ನೀವು ರಾಯ್ಪುರ್ನಲ್ಲಿ ಪ್ಲೇನರಿ ಸೆಷನ್ ಮಾಡ್ತಾ ಇದ್ದೀರಾ, ನಮ್ಮ ಕರ್ಮವೀರರ ಕಾಮರಾಜರಯ್ಯ ಫೋಟೋ ಎಲ್ಲಿ? ಕರ್ಮವೀರರ ಕಾಮರಾಜರಯ್ಯ ಫೋಟೋ ಇಲ್ಲದೆ ಕಾಂಗ್ರೆಸ್ ಅವರು ಒಂದು ಸೆಷನ್ ಮಾಡ್ತಾ ಇದ್ದಾರೆ. ಕಾರಣ ಕಾಂಗ್ರೆಸ್ ಎರಡಾಗಿ ಸ್ಪ್ಲಿಟ್ ಆಗುವಾಗ ಕಾಮರಾಜರಯ್ಯ ಕಾಂಗ್ರೆಸ್ ಓ ಆಯಿತು, ಕಾಂಗ್ರೆಸ್ ಆರ್ಗನೈಸೇಷನ್. ಇಂದಿರಾ ಕಾಂಗ್ರೆಸ್ ಐ ಆಯಿತು. ಸೊ ಇವತ್ತಿರುವ ಕಾಂಗ್ರೆಸ್ ಒಂದು ಫ್ಯಾಮಿಲಿ ರನ್ ಪಾರ್ಟಿ. ಇಂದಿರಾ ಕಾಂಗ್ರೆಸ್ ಅವರು ಫ್ಯಾಮಿಲಿ ರನ್ ಪಾರ್ಟಿ. ಕಾಂಗ್ರೆಸ್ ವಾಸ್ ಕೊಲಾಪ್ಸ್. ಸೊ ಒಂದು ಫ್ಯಾಮಿಲಿ ಸೆಂಟ್ರಿಕ್ ಪಾರ್ಟಿ ಇದ್ರೆ ರಿಟೈರ್ಮೆಂಟ್ ಎಲ್ಲಿದೆ? ಇಲ್ಲಿ ಅನ್ನೇ ಸುರೇಶ್ ನಾಯ್ಕ್ ಅವರು ಇವತ್ತು ಅಧ್ಯಕ್ಷರು, ನಾಳೆ ಆದ ಮೇಲೆ ಇನ್ನೊಂದು ಜವಾಬ್ದಾರಿ, ಇನ್ನೊಂದು ಯುವಕರು, ಇನ್ನೊಬ್ಬರು ಯಾರೊಬ್ಬರು ಬರ್ತಾರೆ. ಅದೇ ತರ ನಾನು ಒಂದು ಕಾರ್ಯಕರ್ತ. ಕಾಂಗ್ರೆಸ್ ಅಲ್ಲಿ ಆ ಥರ ಯಾರು ಹೇಳ್ಬಹುದಾ? ಸೊ ಆಸ್ಪಿರೇಷನಲ್ ಪೀಪಲ್ ಯಾರೆಲ್ಲ ಪಾಲಿಟಿಕ್ಸ್ ನಲ್ಲಿ ಜನಕ್ಕೆ ಕೆಲಸ ಮಾಡ್ಬೇಕಂತ ಬರ್ತಾರೆ, ಅವ್ರು ಬಿಜೆಪಿ ಪಕ್ಕ ಮಾತ್ರ ಬರ್ತಾರೆ. ಕಾಂಗ್ರೆಸ್ಗೆ ಅರ್ಹತೆ ಇಲ್ಲ ಸರ್.